ರಂಗಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನವು ರಂಗ ನಿರ್ದೇಶಕ ದಿವಂಗತ ಭಾಸ್ಕರ ನೆಲ್ಲಿತೀರ್ಥ ಅವರ ಸವಿನೆನಪಿನಲ್ಲಿ ಕೊಡಮಾಡುವ 2021ನೇ ಸಾಲಿನ ರಂಗ ಭಾಸ್ಕರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ನಡೆಯಿತು. ರಂಗಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನ ಮಂಗಳೂರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಆಶ್ರಯದಲ್ಲಿ ನಡೆದ ಪ್ರತಿಷ್ಠಾನದ 12ನೇ ವಾರ್ಷಿಕೋತ್ಸವ ಹಾಗೂ ನಾಟಕೋತ್ಸವ ಕಾರ್ಯಕ್ರಮದಲ್ಲಿ ಹಿರಿಯ ರಂಗಕರ್ಮಿ ಐಕೆ ಬುಳ್ವಾರು ಅವರಿಗೆ ರಂಗಭಾಸ್ಕರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ನಗರದ ಪುರಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಎಂಆರ್ಪಿಎಲ್ ಸಂಸ್ಥೆಯ ಡಿಜಿಎಂ ವೀಣಾ ಟಿ ಶೆಟ್ಟಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ತೊಡಗಿಸಿಕೊಂಡು ನಾವು ಬದುಕ್ತಾ ಇದ್ದೇವೆಯೋ ಆ ಬದುಕು ನಮಗಾಗಿ ನಾವು ಬದುಕೋದು. ರಂಗಸಂಗಾತಿಯವರು ತಾವು ತಮಗಾಗಿ ಬದುಕಿಕೊಂಡು ನಮ್ಮನ್ನ ನಮಗಾಗಿ ಬದುಕುವಂತಹ ಅವಕಾಶವನ್ನು ಮಾಡಿಕೊಟ್ಟಂತಹ ರಂಗಸಂಗಾತಿ ಸಂಸ್ಥೆಗೆ ಅಭಿನಂದನೆಗಳು ಅಂತ ಹೇಳಿದರು. ನನ್ನ ಪ್ರಕಾರ ಸಾಹಿತ್ಯ ಆಸಕ್ತಿ ಅಂತ ನನಗೆ ಹೇಳಿದರು. ನನ್ನ ಪ್ರಕಾರ ನಾವೆಲ್ಲ ಬದುಕ್ತೇವೆ ನಮ್ಮ ಬದುಕನ್ನು, ಅದರಲ್ಲಿ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ತೊಡಗಿಸಿಕೊಂಡು ನಾವು ಏನು ಬದುಕನ್ನು ಬದುಕ್ತೇವೆ ಆ ಬದುಕು ನಮಗಾಗಿ ನಾವು ಬದುಕುವುದು ಅಂತ ನನ್ನ ಒಂದು ಅನಿಸಿಕೆ. ಇಂತಹ ಒಂದು ಅವರು ರಂಗಸಂಗಾತಿಯವರು ತಾವು ತಮಗಾಗಿ ಬದುಕಿಕೊಂಡು ನಮ್ಮನ್ನು ನಮಗಾಗಿ ಬದುಕುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವ ರಂಗಸಂಗಾತಿ ಸಂಸ್ಥೆಗೆ ಮೊದಲನೇದಾಗಿ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸಬೇಕು. ಇದೇ ವೇಳೆ ಹಿರಿಯ ರಂಗಕರ್ಮಿ ಐಕೆ ಬುಳ್ವಾರು ಅವರಿಗೆ 2021ನೇ ಸಾಲಿನ ರಂಗಭಾಸ್ಕರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು, ಮಕ್ಕಳ ನಾಟಕಗಳಿಗೆ ಪ್ರೋತ್ಸಾಹ ನೀಡುವುದರಿಂದ ನಾಟಕ ಪ್ರೇಕ್ಷಕರ ಕೊರತೆಯನ್ನು ನೀಗಿಸಬಹುದು. ಮಕ್ಕಳ ನಾಟಕ ಮಾಡಿದ್ರೆ ಅದನ್ನು ನೋಡಲು ಮಕ್ಕಳ ಹೆತ್ತವರು ಬರ್ತಾರೆ. ಇದರಿಂದಾಗಿ ನಾಟಕ ಪ್ರೇಕ್ಷಕರನ್ನ ತಯಾರು ಮಾಡಿದಂತಾಗುತ್ತೆ. ಮಕ್ಕಳ ನಾಟಕಕ್ಕೆ ಉತ್ತೇಜನ ನೀಡ್ತಾ ಇರುವ ರಂಗಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನವನ್ನ ಅಭಿನಂದಿಸಿದರು. ಇಷ್ಟು ವರ್ಷಗಳಲ್ಲಿ ನಮ್ಮಲ್ಲಿ ನಾಟಕ ಆಗ್ತಾ ಇದೆ, ವಯಸ್ಕರಿಗೆ ಮಾತ್ರ ನಾಟಕಗಳಾಗ್ತಾ ಇದೆ. ಮಕ್ಕಳ ನಾಟಕಗಳನ್ನು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಮಾಡ್ತಾ ಇದ್ದಾರೆ. ಕಾಲ ಯಾಕೆ ಮಾಡಬೇಕು ಅನ್ನೋದು ಪ್ರಶ್ನೆ ಯಾಕೆ ನಾವು ಕೇಳೋದಿಲ್ಲ. ಕನಿಷ್ಠ ಮಕ್ಕಳ ನಾಟಕ ಮಾಡಿದರೆ ಅವರ ಅಪ್ಪ ಅಮ್ಮಂದಿಗೂ ಬರ್ತಾರೆ, ಅವರ ಸ್ನೇಹಿತರು ಕರೀತಾರೆ, ಒಂದಷ್ಟು ಜನ ನೋಡ್ತಾರೆ. ಆಗ ನಾವು ನಾಟಕ ನೋಡುವುದಕ್ಕೆ ಜನ ಬರೋದಿಲ್ಲ ಅಂತ ಆರೋಪ ಮಾಡಲಿಕ್ಕಿಲ್ಲ. ಆ ಕಾರಣಕ್ಕೆ ಊರಿನ ಎಲ್ಲ ಕಡೆಗಳಲ್ಲಿ ನಾಟಕ ಸಾಧ್ಯ ಆಗ್ತದೆ. ಒಂದು ಮಕ್ಕಳ ನಾಟಕ ಮಾಡುವುದರಿಂದ ಮಕ್ಕಳು ಒಳ್ಳೆಯ ನಾಟಕ ಆಗ್ಬೋದು, ಒಳ್ಳೆಯ ನಿರ್ದೇಶಕರಾಗ್ಬೋದು, ಒಳ್ಳೆಯ ಸಂಘಟಕರಾಗ್ಬೋದು, ಏನು ಆಗದಿರ್ಬೋದು. ಎಲ್ಲರೂ ನಾಟಕ ನೋಡುವ ಪ್ರೇಕ್ಷಕರಾಗ್ತಾರೆ. ಮುಂದಿನ ನಾಟಕ ನೋಡುವ ಪ್ರೇಕ್ಷಕರನ್ನು ತಯಾರು ಮಾಡೋದಕ್ಕೆ ಮಕ್ಕಳ ನಾಟಕ ಮಾಡಬೇಕಾಗ್ತದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಹರಿಕೃಷ್ಣ ಪುನರೂರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಜೇಶ್ ಜಿ, ನಟ ಮೈಮ್ ರಾಮದಾಸ್ ಉಪಸ್ಥಿತರಿದ್ದರು. ರಂಗಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷ ಗೋಪಾಲಕೃಷ್ಣ ಶೆಟ್ಟಿ ಸ್ವಾಗತಿಸಿ ಪ್ರಸ್ತಾವನೆ ಕೈದರು. ರಂಗಸಂಗಾತಿಯ ಟ್ರಸ್ಟಿ ಶಶಿರಾಜ್ ಕಾವೂರು ಕಾರ್ಯಕ್ರಮ ನಿರ್ವಹಿಸಿದರು. ಕಾರ್ಯಕ್ರಮದಲ್ಲಿ ದಿವಂಗತ ಬೈಕಾಡಿ ಜನಾರ್ದನ ಆಚಾರ್ಯ ಅವರನ್ನು ಸ್ಮರಿಸಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಮೀನುಗಲೆ ನಕ್ಷತ್ರ ಎಂಬ ಮಕ್ಕಳ ನಾಟಕ ಮತ್ತು ದ್ಯಾಟ್ಸ್ ಆಲ್ ಯುವರ್ ಆನರ್ ಎಂಬ ಕನ್ನಡ ನಾಟಕ ಪ್ರದರ್ಶನ ನಡೆಯಿತು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.